ಎಸ್ ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಅರಳುವ ಮುಂಚೆ ಬಾಡಿ ಹೋಗದಂತ ಬೈಂದೂರು ಸಮೀಪದ ಹೆಣ್ಣು ಮಗಳು ಅಕ್ಷತಾಳ ದುರಂತ ಸಾವಿನ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ಇದೊಂದು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಹಳ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಹೆಚ್ಚುತ್ತಾ ಇದೆಯಾ, ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಜ್ಯೋತಿ ಹೆಬ್ಬಾರ್ ಅವರಲ್ಲಿ ನಾನು ಕೇಳಬೇಕು, ಪ್ರತಿ ಬಾರಿ ಅತ್ಯಾಚಾರ ಮಹಿಳಾ ದೌರ್ಜನ್ಯ ಅಂದ ತಕ್ಷಣ ಒಂದು ವರ್ಗದ ಜನ ಹೇಳ್ತಾರೆ ಇದು ಎಲ್ಲೋ ಒಂದು ಕಡೆಯಲ್ಲಿ ಮಹಿಳೆಯರು ಒಂದು ಲಕ್ಷ್ಮಣ ರೇಖೆಯನ್ನು ದಾಟಿದ್ದಾರೆ, ಹಾಗಾಗಿ ಇದೆಲ್ಲ ಆಗ್ತಾ ಇರುವಂಥದ್ದು, ಅವರ ಡ್ರೆಸ್ ಕೋಡ್ ಸರಿ ಇಲ್ಲ, ಈ ರೀತಿಯಾಗಿ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಅವರಲ್ಲಿ ಕೇಳಬೇಕು, ಇಲ್ಲಿ ಅಕ್ಷತಾ ದೇವಾಡಿಗೆ ಹಾಕಿರುವಂಥದ್ದು ಒಂದು ಯೂನಿಫಾರ್ಮ್, ಇಲ್ಲಿ 60 ವರ್ಷದ ಮುದುಕಿಯ ಮೇಲೆ ಅತ್ಯಾಚಾರ ಆಗುತ್ತೆ, 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಒಂದು ಪುರುಷರ ಒಂದು ವಿಕೃತ ಮನಸ್ಥಿತಿ ಕಾರಣವೋ ಅಥವಾ ಮಹಿಳೆಯರು ಹಾಕುವಂತ ಡ್ರೆಸ್ ಕೋಡ್ ಕಾರಣವೋ? ಇಲ್ಲ, ಖಂಡಿತವಾಗಿಯೂ ಪುರುಷರ ವಿಕೃತ ಮನಸ್ಥಿತಿಯೇ ಕಾರಣ. ಯಾಕೆಂದ್ರೆ ಡ್ರೆಸ್ ಕೋಡ್ ಹಾಕಿದಂತ ಹುಡುಗಿಯರು ಸಾಧಾರಣ ಮಟ್ಟಿಗೆ ಎಲ್ಲ ಬಿಟ್ಟ ಹುಡುಗಿಯರೇ ಆ ತರ ಡ್ರೆಸ್ ಕೋಡ್ ಹಾಕೊಂಡು ಬರುವವರು. ಮರ್ಯಾದಸ್ಥ ಕುಟುಂಬದ ಹೆಣ್ಮಕ್ಳು ಯಾವತ್ತೂ ಕೂಡ ಆ ತರದ ಡ್ರೆಸ್ ಗಳನ್ನ ಹಾಕುದು ತುಂಬಾ ಕಡಿಮೆ. ಹೌದು, ಇದ್ದ ಬಟ್ಟೆಯಲ್ಲಿ ಚಂದ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಿಕೃತ ಕಾಮಿಗಳೇ ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ನೀವು ಹೇಳ್ಬಹುದು, ಗ್ರಾಮಾಂತರ ಪ್ರದೇಶದಲ್ಲಿ ನೀವು ಹೇಳಿದ್ರಿ, ಗ್ರಾಮಾಂತರ ಪ್ರದೇಶದಲ್ಲಿ ಅಂತ ಸೌಲಭ್ಯಗಳು ಎಲ್ಲಿ ಉಂಟು ಅವರಿಗೆ ಅಂತ ನೋಡಿ. ಮೊಬೈಲ್ ಅನ್ನುವುದು ಗ್ರಾಮಾಂತರ ಪ್ರದೇಶವನ್ನು ಬಿಟ್ಟಿದ್ಯಾ? ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರ ಏನು ಅವರು ಮೊದಲು ನಂಬರ್ ಅನ್ನ ಮಾಡಿದ್ರಲ್ಲ, ಮೊಬೈಲ್ ನಂಬರ್ಗಳನ್ನ, ಆ ನಂಬರ್ಗಳು 10 ವರ್ಷಕ್ಕಾಗುವಷ್ಟು ನಂಬರ್ಗಳು ಕೇವಲ 2 ವರ್ಷದಲ್ಲಿ ಖಾಲಿಯಾಗಿದ್ದಾವೆ. ಅದರರ್ಥ ಅತಿ ವೇಗವಾಗಿ ಯಾವುದೇ ಒಂದು ಹೊಸ ಸಂಶೋಧನೆ ಆದ್ರೆ ಅತಿ ವೇಗವಾಗಿ ಗ್ರಾಮದ ಕೊನೆಯವರೆಗೂ ಮುಟ್ಟಿದ್ದಿದ್ರೆ ಮೊಬೈಲ್. ನಿಮ್ಮ ಯಾವ ಯೋಜನೆಗಳು ಕೊನೆಯವರೆಗೆ ಮುಟ್ಲಿಲ್ಲ, ಯಾವುದೂ ಮುಟ್ಲಿಲ್ಲ. ಮೊಬೈಲ್ನಷ್ಟು ವೇಗವಾಗಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ನಷ್ಟು ವೇಗವಾಗಿ ಸರಿಯಾಗಿ ಹೋಗಿದ್ದು ಯಾವುದೂ ಇಲ್ಲ. ಒಂದು ಮೊಬೈಲ್ ಇದ್ರೆ ಸಾಕು, ನಿಮ್ಗೆ ಬೇರೆ ಎಂತ ಬೇಕು ಹೇಳಿ, ಅದರಲ್ಲಿ ಯಾವುದು ಇಲ್ಲ. ಅಂತಹ ಮೊಬೈಲ್ಗಳನ್ನ ಮೊದಲು ಈ ನಮ್ಮ ಏನು ಇಂಟರ್ನ್ಯಾಷನಲ್ ಏನಿದೆ ಈ ಬ್ಲೂ ಫಿಲ್ಮ್ಗಳ ಅಂತದನ್ನ ಫಸ್ಟ್ ಬ್ಯಾನ್ ಮಾಡಬೇಕು. ನ್ಯಾಷನಲ್ ಇರ್ಬೋದು, ಇಂಟರ್ನ್ಯಾಷನಲ್ ಇರ್ಬೋದು, ಅಂತದನ್ನ ಫಸ್ಟ್ ಬ್ಯಾನ್ ಮಾಡಬೇಕು. ಯಾಕೆ ಅದು ಮಾಡ್ಲಿಕ್ಕೆ ಆಗುದಿಲ್ವಾ ಅವರಿಗೆ? ಟೆಕ್ನಾಲಜಿಯಲ್ಲಿ ಆ ಪ್ರೊವಿಷನ್ ಇಲ್ವಾ? ಯಾಕೆ ನಮ್ಗೆ ಅಂತ ಅಗತ್ಯ ಉಂಟು? ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡುವಂತಹ ಅಂತ ವಿಕೃತಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಮೊದಲು ನಿಲ್ಲಿಸಬೇಕು. ಯಾಕೆಂದ್ರೆ ಇವತ್ತಿನ ಅಂಥ ಮನಸ್ಥಿತಿ, ಈಗ ನೀವು ಹೇಳಿದಾಗೆ ನನ್ನ ಲೆಕ್ಕದ ಪ್ರಕಾರ ಬರುವಂತಹ ಪ್ರತಿಯೊಬ್ಬ ಸ್ತ್ರೀಯನ್ನು ಕೂಡ ಅದೇ ದೃಷ್ಟಿಯಿಂದ ನೋಡ್ತಾರೆ. ಡ್ರೆಸ್ ಅವ್ರಿಗೆ ಸಂಬಂಧ ಇಲ್ಲ, ನೀವು ಯಾವುದೇ ಡ್ರೆಸ್ ಅನ್ನ ಹಾಕೊಂಡು ಹೋಗಿ, ಅದು ಅವರಿಗೆ ಸಂಬಂಧ ಇಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕಾಮಾತುರಾಮ್ ನ ಲಜ್ಜಾಮ್ ನ ಏನೂ ಅವನಿಗಿಲ್ಲ. ಅವನಿಗೆ ನಾಚಿಕೆ, ಹೆದರಿಕೆ, ಭಯ ಯಾವುದು ಕೂಡ ಇರುವುದಿಲ್ಲ. ಅವನು ಅಲ್ಲಿ ನೋಡುದು ಅವಳೊಂದು ಹೆಣ್ಣು ಅನ್ನುವುದನ್ನು ಮಾತ್ರ. ಅದಕ್ಕೆ ವಯಸ್ಸಿನ ಸಂಬಂಧ ಕೂಡ ಇಲ್ಲ. 1 ವರ್ಷದ ಮಗುವಿನಿಂದ ಹಿಡಿದು 70 ವರ್ಷದ ಮುದುಕಿಯವರಿಗೆ ಯಾರು ಆಗ್ತದೆ ಅವರಿಗೆ ಬೇರೆ ಯಾವುದೂ ಸಂಬಂಧ ಇಲ್ಲ. ಅಂತಹ ಕೆರಳಿಸುವಂತಹ ದೃಶ್ಯ ಮಾಧ್ಯಮ ನಮಗ್ ಬೇಕಾ? ಅಂತಹ ಆಪ್ ಲೋಡ್ಸ್ಗಳು ನಮ್ಮ ಮೊಬೈಲಿಗೆ ಬೇಕಾ? ಅದನ್ನು ಕ್ಯಾನ್ಸಲ್ ಮಾಡಿ. ಸರ್ಕಾರಕ್ಕಿಲ್ವಾ ತಾಕತ್ತು? ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಮಹಿಳೆಯನ್ನ ಒಂದು ಇದೇ ರೀತಿಯ ಸರಕನ್ನಾಗಿ ಬಳಸುವಂತ ಒಂದು ಪ್ರವೃತ್ತಿ ಕೂಡ ಹೆಚ್ಚುತ್ತಾ ಇದೆ. ನಾನು ಕೇಳಬೇಕು, ಇಲ್ಲಿ ಒಂದು ರಿಸೆಪ್ಷನಿಸ್ಟ್ಗಳು ಇರ್ಬೋದು, ಅಂಗಡಿಗಳಲ್ಲಿ ನಡೀತಾ ಸೇಲ್ಸ್ ಗರ್ಲ್ಸ್ಗಳು, ಎಲ್ಲಾ ಕಡೆಗಳಲ್ಲಿ ಕೂಡ ಮಹಿಳೆಯನ್ನ ಒಂದು ರೀತಿಯಲ್ಲಿ ಆಕರ್ಷಣೆ ಮಾಡುವಂತ ಒಂದು ವಸ್ತುವಿನ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಮಹಿಳೆಯನ್ನು ಆಕರ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಖಂಡಿತ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಆ ಮಹಿಳೆಯ ಮನೆಯ ಪರಿಸ್ಥಿತಿ ಹಾಗೆ ಇರ್ತದೆ. ಅವಳು ತನ್ನ ಹೊಟ್ಟೆಪಾಡಿಗೋಸ್ಕರ ಆ ಕೆಲಸಕ್ಕೆ ಹೋಗಿರ್ಬೋದು. ಅಲ್ಲಿ ಈ ನೋಡುವಂತಹ ಕಾಮುಕರ ದೃಷ್ಟಿ ಬೇರೆ ಇರ್ಬೋದು. ಅಲ್ಲಿ ಈಗ ಅವಳಿಗೆ ಮನೆಯಲ್ಲಿ ವ್ಯವಸ್ಥೆ ಸರಿ ಇರುವುದಿಲ್ಲ. ಹಾಗಾಗಿ ಯಾವ ಕೆಲಸ, ರಿಸೆಪ್ಷನಿಸ್ಟ್ ಇರ್ಬೋದು, ಸೇಲ್ಸ್ ಗರ್ಲ್ಸ್ ಆಗಿರ್ಬೋದು, ಇಲ್ಲದ್ರೆ ರಾತ್ರಿ ಪಾಳಿ ಕೆಲಸಗಳು ಇರ್ಬೋದು, ಏನೇ ಇರ್ಬೋದು, ನೈಟ್ ಡ್ಯೂಟಿ, ಮಹಿಳೆಯರನ್ನ ಎಲ್ಲೋ ಒಂದು ಕಡೆಯಲ್ಲಿ ಆಕರ್ಷಿಸುವುದಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಆಕರ್ಷಿಸ್ಲಿಕ್ಕೋಸ್ಕರ ಬಳಸ್ತಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಕೂಡ ಆ ಒಂದು ಆಲ್ಬಮ್ ಸಾಂಗ್ ಇಲ್ಲದ ಪಿಕ್ಚರ್ ರನ್ ಆಗೋದಿಲ್ಲ ಇವತ್ತು. ಆಗ್ತದೆ. ಆಡ್ಗಳು ಬೇಕಾದ್ರೆ ಆಡ್ಗಳಲ್ಲಿ ಒಬ್ಳು ಹುಡುಗಿ ಬೇಕೇ ಬೇಕು. ಅದು ಶೇವಿಂಗ್ ಕ್ರೀಮ್ ನ ಆಡಿದ್ರು ಕೂಡ 2 ಪೀಸ್ ಅಲ್ಲಿ ಒಬ್ಳು ಹುಡುಗಿ ಬರ್ತಾಳೆ. ಅದರಲ್ಲಿ ಕೋಕ್ ನ ಆಡಿದ್ರು ಕೂಡ ಅದರಲ್ಲಿ ಒಂದು 2 ಪೀಸ್ ನ ಹುಡುಗಿ ಬರಬೇಕು. ಆದ್ರೆ ಜನರ ಮನಸ್ಥಿತಿ ಎಲ್ಲೋ ಒಂದು ಕಡೆಯಲ್ಲಿ ಅದನ್ನೇ ಮಹಿಳೆ ಆ ಒಂದು ಆಡ್ ಅಲ್ಲಾಗ್ಲಿ, ಒಂದು ಆ ಶಾಪ್ ಅಲ್ಲಿ ಆಗ್ಲಿ ಇದ್ರೆ ಅವನಿಗೆ ಅದರಲ್ಲಿ ಪ್ರಯೋಜನ. ಆ ಪ್ರಶ್ನೆ ಆ ರೀತಿಯಲ್ಲಿ ಗ್ರಾಹಕರು ಜಾಸ್ತಿಯಾಗಿ ಬರ್ತಾರೆ ಅಂತ ಗಮನ ಸೆಳೆಗೋಸ್ಕರ ಒಂದು ಹುಡುಗಿಯನ್ನು ಇಡುವ ಅಂತ. ನಮ್ಮ ಸಮಾಜ ಯಾವ ರೀತಿ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಸಮಾಜ ಹೋಗ್ತಾ ಇದೆ ಖಂಡಿತ. ಆದ್ರೂ ನಾವು ಈಗ ಹೆಣ್ಮಕ್ಳು ಏನ್ ಮಾಡ್ಬೇಕಂತ ಹೇಳಿದ್ರೆ, ಆದಷ್ಟು ಇನ್ನು ಹೇಳ್ತಾ ಇರೋದು ಇದೇ ಪ್ರಶ್ನೆ, ಯಾವಾಗಲೂ ನಾವು ಹೇಳೋದು ಇದೆ, ಆದಷ್ಟು ನಮ್ಮ ಬಗ್ಗೆ ನಾವೇ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ನಾವು ಆದಷ್ಟು ಬುದ್ಧಿ ಹೇಳಿ ಕಳಿಸುದು.
ಹೆಣ್ಮಕ್ಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಕಳಿಸ್ಬೇಕು. ಅಲ್ಲ, ಈ ಪೆಪ್ಪರ್ ಸ್ಪ್ರೇ, ಇದು ಚಾಕು ಚೂರಿಯನ್ನ ಉಗುರು ಬಿಟ್ಟುಕೊಂಡು ಹೋಗಿ ಅಂತ ಹೇಳುವಂಥದ್ದು ಇದು ಎಷ್ಟು ದಿನ ನಡಿಬಹುದು? ನಾನು ಹೇಳುವಂಥದ್ದು ಇದಕ್ಕೆ ಬೇಕಾದಂತ ಒಂದು ಸರಿಯಾದ ಕಾನೂನು ವ್ಯವಸ್ಥೆ ಆಗಬೇಕು. ಖಂಡಿತ ಸರ್ಕಾರದಲ್ಲಿ ನಾ ಕೇಳ್ಕೊಳ್ಳೋದು ಒಂದೇ, ಅನ್ನಭಾಗ್ಯ ಇರ್ಬೋದು, ವಸ್ತ್ರ ಭಾಗ್ಯ ಇರ್ಬೋದು, ಹಾಲು ಭಾಗ್ಯ ಇರ್ಬೋದು, ಏನೋ ಎಷ್ಟೋ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಡಿ ಹಾಗೆ ಎಲ್ಲ ಎರಡು ಸರ್ಕಾರಕ್ಕೂ ಕೇಳ್ತಾ ಇದ್ದೇನೆ. ಅನ್ನಭಾಗ್ಯನೂ ಇರ್ಬೋದು, ಅನ್ನಭಾಗ್ಯ ಎಲ್ಲ ರಾಜ್ಯ ಸರ್ಕಾರದ್ದಲ್ಲ, ಕೇಂದ್ರ ಸರ್ಕಾರದಿಂದಲೂ ಬರ್ತಾ ಇದೆ, ಒಟ್ಟಿಗೆ ಆಗುವಂತ ಯೋಜನೆಗಳು. ಈ ಯೋಜನೆಗಳಲ್ಲಿ ಒಂದು ಹೆಣ್ಮಕ್ಳಿಗೆ ಬದುಕಲು ಭಾಗ್ಯ ಕೊಡಿ, ಇದೊಂದು ಸರ್ಕಾರವನ್ನು ನಾ ಕೋರ್ತಾ ಇದ್ದೇನೆ. ಖಂಡಿತವಾಗಿ ಇನ್ನು ಮುಂದೆ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಪರಿಸ್ಥಿತಿ ಅಲ್ಲಿ ಬರ್ತದೆ. ಕಣ್ಣಾರೆ ನಾವು ನೋಡುವಾಗ ಎಸ್ ಗ್ರಾಮೀಣ ಭಾಗದ ಬಗ್ಗೆ ಅವರು ಹೇಳಿದ್ರು. ಗ್ರಾಮೀಣ ಭಾಗದಲ್ಲಿ ನೀವು ಹೇಳಿದ್ರಿ ಪೊಲೀಸ್ ಫೋರ್ಸ್ ಅನ್ನು ಜಾಸ್ತಿ ಮಾಡಬೇಕು, ಆ ಭಾಗದಲ್ಲಿ ಒಂದು ರಾತ್ರಿ ನಡೆದ ಬೀಟಿಂಗ್ಗಳು ಇರ್ಬೋದು, ಈ ರೀತಿಯಾಗೆಲ್ಲ ಒಂದಷ್ಟು ವ್ಯವಸ್ಥೆಯನ್ನ ಮಾಡಿ ಆ ಭಾಗದಲ್ಲಿ ಕೂಡ ಯಾರೋ ಕೇಳುವವರಿದ್ದಾರೆ, ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಆಗಬೇಕು ಅನ್ನೋದನ್ನು ಹೇಳಿದ್ರಿ. ಶಿಕ್ಷಣದ ಪಾತ್ರ ಏನು ಇಲ್ಲಿ? ಶಿಕ್ಷಣದ ಪಾತ್ರ ಏನು? ಮಹಿಳೆಯರನ್ನ ಸಬಲೀಕರಣ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಶಿಕ್ಷಣದ ಪಾತ್ರ ಏನು? ಶಾಲೆಯಲ್ಲಿ ಯಾವ ರೀತಿಯ ಶಿಕ್ಷಣವನ್ನ ನಿರೀಕ್ಷೆ ಮಾಡ್ತೀರಿ ತಾವು? ಅದೇ ನಾನು ಹೇಳಿದಲ್ಲ ಆಗ, ಈಗ ಅಕ್ಷತಾನ ಕೊಲೆ ಆಯ್ತು, ಉಳಿದ ಗ್ರಾಮೀಣದಲ್ಲಿ ಅಕ್ಷತಾಳನ್ನ ಆಕೆಯ ತಂದೆ ತಾಯಿಯಂದ್ರು ಹೋಗಿ ಮನೆಗೆ ಕರ್ಕೊಂಡು ಬರೋದು ಅಥವಾ ಅವರೇ ಬಿಟ್ಟು ಬರೋದು ಇದೆಲ್ಲ ಸಾಧ್ಯ ಇಲ್ಲ. ದಿನ ಹೋಗಿ ಹೇಗೆ ಅವರ ಪರಿಸ್ಥಿತಿಯಲ್ಲಿ ಅಂತ ಶಾಲೆಗಳ ಹೊಣೆಗಾರಿಕೆ ಏನು ಇದರಲ್ಲಿ ಕೇಳಬೇಕು ನಾವು. ಶಾಲೆಗಳ ಹೊಣೆಗಾರಿಕೆ ಏನು ಇದರಲ್ಲಿ? ಶಾಲೆಗಳು ಏನು ಮಾಡ್ಲಿಕ್ಕೆ ಆಗ್ತದೆ? ಸರ್ಕಾರದ ಶಾಲೆಗಳಿಗೆ ಕಷ್ಟ. ಇಂತಹ ಸ್ವಲ್ಪ 400-500 ಮಕ್ಕಳು ಒಬ್ಬೊಬ್ಬರ ಮಕ್ಕಳನ್ನು ಕರ್ಕೊಂಡು ಹೋಗಿ ಬಿಡ್ಲಿ ಬರ್ಲಿಕ್ಕೆ ಶಾಲೆಗಳು ವಾಹನಗಳನ್ನು ಮಾಡ್ತವೆ, ಡ್ರೈವರ್ ಕೊಡ್ತಾರೆ, ಬೇಕಷ್ಟು ಪ್ರಕರಣಗಳುಂಟು, ಅದು ಆಗಿದ್ದು ಕೂಡ ಹೌದು. ಸರ್ಕಾರ ಶಾಲೆಗಳೇ ಆ ಮಕ್ಕಳು ಸರ್ಕಾರ ಶಾಲೆಗೆ ಹೋಗ್ಬೇಕಾಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಬೆಳೆದ ಮಕ್ಕಳು, ಅವರ ಮನೆಯ ಪರಿಸ್ಥಿತಿ ಇರ್ಲಿ, ಆ ಮಕ್ಕಳ ಪರಿಸ್ಥಿತಿ ನೋಡುವಾಗ ಈ ಪ್ರೈವೇಟ್ ಶಾಲೆಗೆ ಹೋಗಿ ಕಲಿಯುವಂತ ಮಕ್ಕಳು ಅಲ್ಲ. ಹಾಗಾಗಿ ಅಷ್ಟು ದೂರ ನಡ್ಕೊಂಡು ಈಗ ಹೇಳ್ತಾರಲ್ಲ ಅವರು, ಕಾಡು ದಾರಿಯಲ್ಲಿ ನಡೆದು ಹೋಗಿ ಮಗಳು ಮನೆಗೆ ಬಂದು 12 ಅಕ್ಷತಲ ಮನೆಗೆ ಹೋಗಿದ್ರಿ, ಅವರ ಮನೆಯ ಪರಿಸ್ಥಿತಿ ಹೇಗಿದೆ? ಮನೆಯ ಪರಿಸ್ಥಿತಿ ಚಿಂತಾಜನಕ. ಖಂಡಿತವಾಗಿಯೂ ಆ ಮನೆ ಇರ್ಲಿ, ಆ ತನ್ನ ತಂಗಿಯಂದ್ರು ಇಬ್ರು ಇದ್ದಾರೆ, ಒಂದು 10ನೇ ಕ್ಲಾಸ್ನಲ್ಲಿ ಇದ್ದಾಳೆ, ಒಬ್ಳು 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಳೆ. ಅವತ್ತು ಸಂಜೆ ನಿನ್ನೆ ತಂಗಿ 10ನೇ ಕ್ಲಾಸ್ನ ಹುಡುಗಿ ಹತ್ರ ಮಾತಾಡಿದೆ, ಯಾಕೆ ಡೈಲಿ ಒಟ್ಟಿಗೆ ಬರ್ತಾ ಇರ್ಲಿಲ್ವಾ ನೀವು, ಯಾಕೆ ಅಕ್ಕನನ್ನು ಬಿಟ್ಟು ಬಂದೆ? ಇಲ್ಲ ಆಂಟಿ, ನಾನು ಅಕ್ಕನನ್ನು ನಿಲ್ಲಿ ಕೇಳಿದೆ, ಅವಳಿಗೆ ಕ್ಲಾಸ್ ಬೇಗ ಬಿಟ್ಟಿತ್ತು, ನೀನು ಲೈಬ್ರರಿಯಲ್ಲಿ ಓದು ಅಂತ ಇವಳು ಹೇಳಿದ್ಲಂತೆ ತಂಗಿ. ಆಗ ಅವಳು ಹೇಳಿದ್ಲಂತೆ, ಇಲ್ಲ ಲೈಬ್ರರಿಯಲ್ಲಿ ನಂಗೆ ಓದ್ಲಿಕ್ಕೆ ಸರಿ ಆಗುದೇ, ನಾನು ಮನೆಗೆ ಹೋಗಿ ಓದ್ತೇನೆ, ನೀನು ಬಾ ನಿಧಾನ ಅಂತೇಳಿ ಹೇಳಿದೆ. ಇವಳು ಮುಂದೆ ಬಂದಿದ್ದಾಳೆ. ಆಮೇಲೆ ಬಂದವಳು ಆಮೇಲೆ ಅರ್ಧ ಗಂಟೆ ಬಿಟ್ಟು ತಂಗಿ ಬಂದಿದ್ದಾಳೆ, 10ನೇ ಕ್ಲಾಸ್ನ ತಂಗಿ. ಅವಳು ಬಂದಾಗ ಇವಳು ಇಲ್ಲ, ತಾಯಿ ಕೇಳಿದ್ಲು ಎಲ್ಲೇ ಅಕ್ಕ ಅಂತ ಕೇಳುವಾಗ ಇಲ್ಲ. ಆಮೇಲೆ ಇವರು ಹುಡುಕಾಟ ಆರಂಭಿಸಿದ್ದಾರೆ. ಆಮೇಲೆ ಇವಳು ಅಕ್ಷತನ ಶವ ಸಿಕ್ಕಿದೆ. ಹೀಗೆ ಕತೆ. ಅದು ತುಂಬ ಅವರ ಮನೆಯ ವ್ಯವಸ್ಥೆ ಕೂಡ ಅಷ್ಟು ಒಳ್ಳೆದಿಲ್ಲ. ತಂದೆ ಕೂಲಿ ಕೆಲಸ, ತಾಯಿಯದು ಅವಸ್ಥೆ, ಮನೆಯಲ್ಲಿ ಬಿದ್ದು ಹೋದ ಹಂಚುಗಳು. ಎಸ್ ಇಲ್ಲಿ ನಾನು ಅವರ ಮನೆಯ ಬಡತನದ ಬಗ್ಗೆ ಅವ್ರು ಹೇಳ್ತಾ ಇದ್ರು. ನಾನು ಕೇಳಬೇಕು, ಈ ರೀತಿಯ ಪರಿಸ್ಥಿತಿಯಲ್ಲಿ ಹಳ್ಳಿ ಭಾಗದಲ್ಲಿ ಮೊದಲೇ ಮಹಿಳೆಯರನ್ನ ಶಿಕ್ಷಣದಿಂದ ದೂರ ಇಟ್ಟಿರ್ತಾರೆ. ಇನ್ನೊಂದು ಕಡೆಗಳಲ್ಲಿ ಇಂತಹ ಪ್ರಕರಣಗಳು ಇದಕ್ಕೆ ಒಂದು ಕಾರಣ ಆಗಬಹುದಾ? ನಾಳೆಯಿಂದ ನಮ್ಮ ಮಕ್ಕಳಿಗೆ ಭದ್ರತೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಆ 2 ಮಕ್ಕಳನ್ನು ಕೂಡ ಶಾಲೆಯಿಂದ ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಳಿಸುವಂತ ಪರಿಸ್ಥಿತಿ ಕಳ್ಕೊಂಡಿದ್ದೇವೆ, ಇನ್ನೆರಡನ್ನ ಕಳ್ಕೊಳ್ಳಿ, ಉಳಿದವರು ಯಾರು ಕಾಲೇಜಿಗೆ ಕಳಿಸುದಿಲ್ಲ ಎಂಬ ಪರಿಸ್ಥಿತಿ ಮಾತಾಡಿದ್ದಾರೆ. ನಮ್ಮ ಎದುರೇ 40 ಮನೆ ಮಕ್ಕಳು ಹೇಗೆ ಹೋಗ್ಲಿ ಅಂತ ಕೇಳ್ತಾ ಇದ್ದಾರಲ್ಲ. ಇದಕ್ಕೆ ಅವರ ಎಜುಕೇಶನ್ ನಿಲ್ಲಿಸುವಂತದ್ದು ಖಂಡಿತವಾಗಿಯೂ ಪರಿಹಾರ ಅಲ್ಲ. ಈಗ ಏನ್ ಮಾಡ್ಬೇಕಂದ್ರೆ ಆ 40 ಮನೆಯವರು ಅವರು ಒಟ್ಟಾಗಿಯೇ ಹೋಗಿ ಬರುವಂತಹ ವ್ಯವಸ್ಥೆನ ಆದಷ್ಟು ಮಾಡ್ಕೊಳ್ಬೇಕು. ಬಿಟ್ರೆ ಸ್ವಲ್ಪ ಕಷ್ಟ ಹೌದು. ಆದ್ರೆ ಯಾಕೆಂದ್ರೆ ಏನಾದ್ರೂ ಒಂದು ಟೈಮ್ ಅನ್ನ ಅರ್ಧ ಗಂಟೆ ಹೆಚ್ಚು ಕಡಿಮೆ ಎಲ್ಲ ಇರ್ತದೆ. ಈಗ ಒಂದೇ ಕ್ಲಾಸಿನ ಮಕ್ಕಳಲ್ಲ, ಬೇರೆ ಬೇರೆ ಕ್ಲಾಸಿನ ಮಕ್ಕಳು ಇರ್ತಾರೆ. ಆದ್ರೆ ಎಷ್ಟೋ ಕಷ್ಟಗಳನ್ನ ಎದುರಿಸೋದಕ್ಕಿಂತ ಇಂಥ ಕಷ್ಟಕ್ಕಿಂತ ಆ ಕಷ್ಟಗಳನ್ನ ನಾವು ಹೇಗಾದ್ರೂ ತಡ್ಕೊಳ್ಬಹುದಲ್ಲ. ಹೇಗಾದ್ರೂ ಮಾಡಿ ಆದಷ್ಟು ಒಂದು 8ರಿಂದ 10 ಮಕ್ಕಳು ಸೇರಿ ಹೋಗುವಂತ ವ್ಯವಸ್ಥೆನಾದ್ರೂ ಮಾಡ್ಕೊಳ್ಬೇಕು. ಆ ದಾರಿಯಲ್ಲಿ ಬರುವಂತ ಅಕೇಶ ತೋಪಿನ ಮರ ಅದನ್ನು ಸ್ವಲ್ಪ ನೆಲಸಮ ಮಾಡಿ ಅರಣ್ಯ ಇಲಾಖೆ ಅದರ ಮೇಲೆ ಗಮನ ಖಂಡಿತವಾಗಿಯೂ ಕೊಡ್ಬೇಕು. ಅಕೇಶ ತೋಪು ಗಾರ್ಡನ್ ಇಟ್ಟು ಗಾರ್ಡನ್ ಮಾಡಿದ್ರೆ ಏನ್ ಮಾಡುದು? ಗಾರ್ಡನ್ ನಂಬುದಿಲ್ಲ. ಅವನು ಪುರುಷ. ಮನೆಯ ಕುಟುಂಬದ ಸದಸ್ಯರನ್ನೇ ನಂಬುವ ಕಾಲ ಇದಲ್ಲ. ಇನ್ನು ಡ್ರೈವರ್ ಅನ್ನಾಗ್ಲಿ ಗಾರ್ಡ್ಗಳನ್ನಾಗ್ಲಿ ಯಾವ ಪುರುಷನನ್ನೂ ನಂಬುವ ಪರಿಸ್ಥಿತಿಯಲ್ಲಿ ಈಗಿನ ಹುಡುಗಿಯರಿಲ್ಲ, ಈಗಿನ ಮಕ್ಕಳಿಲ್ಲ. ಕೇವಲ ಗ್ರಾಮಾಂತರ ಪ್ರದೇಶ ಅಂತಲ್ಲ, ಸಿಟಿಯಲ್ಲಿ ಕೂಡ ಈಗ ನಾವು ಪೇಟೆಯಲ್ಲಿ ಇದ್ರು ಕೂಡ ನಾವು ಅದೇ ಆತಂಕದಿಂದವೇ ನಮ್ಮ ಮಕ್ಕಳನ್ನ ಕಳಿಸುವುದು. ಜ್ಯೋತಿ ಹೆಬ್ಬಾರ್, ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳುವಂತದ್ದು,
ಈ ಒಂದು ಪ್ರಕರಣದಲ್ಲಿ ಯಾರಿಗೂ ಇದು ಅತ್ಯಾಚಾರ ಅಥವಾ ಇದು ಕೊಲೆ ಅನ್ನೋದನ್ನ ಪೊಲೀಸ್ ಇಲಾಖೆ ಅಧಿಕೃತವಾಗಿ ಹೇಳಿಲ್ಲ. ಆದರೂ ಕೂಡ ಎಲ್ಲಾ ಕಡೆಗಳಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿ ಸಮುದಾಯ ಇದರ ವಿರುದ್ಧ ಭುಗಿಲೆದ್ದಿದೆ. ಇದೆಲ್ಲವನ್ನ ನೋಡ್ತಾ ಇರುವಾಗ ಈ ಹಿಂದಿಗಿಂತ ಈಗಿನ ಕಾಲದಲ್ಲಿ ಮಹಿಳೆಯರ ಬಗ್ಗೆ ಅನ್ಯಾಯವಾದಾಗ, ದೌರ್ಜನ್ಯಗಳಾದಾಗ ಜನರು ಎಚ್ಚೆತ್ತುಕೊಳ್ಳುತ್ತಾರೆ, ಪ್ರತಿಭಟಿಸ್ತಾರೆ ಅನ್ನೋದನ್ನ ನೀವು ಖಂಡಿತವಾಗ್ಲೂ ಒಪ್ಪಿಕೊಳ್ತೇನೆ. ಅವೇರ್ನೆಸ್ ಇದೆ ಅಂತ ಅವೇರ್ನೆಸ್ ಇದೆ. ಈ ಅವೇರ್ನೆಸ್ ಮುಂದೊಂದಿನ ಮಹಿಳೆ ಬಲಿಷ್ಠವಾಗಿ ಬದುಕಲಿಕ್ಕೆ ಭದ್ರ ಬುನಾದಿ ಕೂಡ. ಈ ಫೌಂಡೇಶನ್ ಏನಿದೆಯಲ್ಲ, ಇದು ನಾವು ಮಹಿಳೆಯರೆಲ್ಲರೂ ಒಟ್ಟಾದ್ರೆ ಖಂಡಿತವಾಗಿಯೂ ಪುರುಷನನ್ನ ಬದಿಯಲ್ಲಿರಿಸಬಹುದು. ಯಾಕಂದ್ರೆ ನಿಮ್ಗೆ ಇಂಗ್ಲಿಷಿನ ಶಬ್ದ ಗೊತ್ತಿರಬಹುದು, ಡಬಲ್ ವುಮನ್ ಅಂತ. ಇವತ್ತಿಗೂ ಕೂಡ ಮಹಿಳೆ ಮನೆಯಲ್ಲಿ ಕೆಲಸ ಮಾಡಿ ಹೊರಗಡೆ ಕೆಲಸಕ್ಕೆ ಹೋಗಿ ಎರಡೆರಡು ಪರ್ಸನಾಲಿಟಿಯನ್ನ, ಎರಡೆರಡು ವ್ಯಕ್ತಿತ್ವವನ್ನ ನಿಭಾಯಿಸ್ತಾಳೆ ಅಂದ್ರೆ ಪುರುಷನಿಗಿಂತ ಅವಳು ಡಬಲ್ ಅಂತಾನೆ ಅರ್ಥ. ಡಬಲ್ ವಾದಗಳು ಪುರುಷರ ವಿರೋಧವೇ ಯಾಕೆ ಬರುತ್ತೆ? ಖಂಡಿತವಾಗ್ಲೂ ಅತ್ಯಾಚಾರಿಗಳ ವಿರೋಧ ನೀವು ವಾದ ಮಾಡ್ತಾ ಇರ್ಬೇಕಾದ್ರೆ ಇಡೀ ಪುರುಷರನ್ನ ಪುರುಷ ಅಲ್ವಾ? ಹೆಣ್ಣಿನ ಮೇಲೆ ಆ ಭಾವನೆ ಇಲ್ಲ ತಂದೆ ಕೂಡ ಒಬ್ಬ ಪುರುಷ, ಅವಳ ಅಣ್ಣನ ಖಂಡಿತವಾಗ್ಲೂ ಕೆಲವರ ಮನೆಯಲ್ಲಿ ಪುರುಷ ವರ್ಗವನ್ನ ಯಾಕೆ ನೋಡಿ, ತಂದೆಯದ್ದು ಹೋರಾಟ ದಿಕ್ಕು ತಪ್ಪೋದಕ್ಕೆ ಕಾರಣ ಖಂಡಿತವಾಗಿಯೂ ಇಲ್ಲ. ತಂದೆಯದ್ದು ತಪ್ಪುಂಟು. ಮಗಳನ್ನ ಹೇಗೆ ಬೆಳೆಸ್ಬೇಕು ಅವರು? ಮಗಳನ್ನ ಬೆಳೆಸ್ಬೇಕು. ನೀನು ಎಂತ ಕಠಿಣವಾದ ಪರಿಸ್ಥಿತಿ ಬಂದ್ರು ಕೂಡ ಅದಕ್ಕೆ ಸರಿಯಾದ ದೇಹ ರಚನೆ ನಿಂದಿದೆ, ನೀನು ಅವನಷ್ಟೇ ಸ್ಟ್ರಾಂಗ್. ನೀನು ಯಾವ ಮನೆಯಲ್ಲಿ ಹೇಳ್ತಾರೆ ಮಗಳೇ ನಿನ್ಗಾಗುದಿಲ್ಲ, ನೀನು ಬದಿಯಲ್ಲಿ ಕುತ್ಕೋ? ಇದು ನನ್ನ ಮನೆಯಲ್ಲಿ ಕೂಡ ಆಗುದು, ನಿಮ್ಮ ಮನೆಯಲ್ಲಿ ಕೂಡ ಆಗುದು. ಆ ಸಾಮಾಜಿಕ ನ್ಯಾಯವನ್ನ ಮನೆಯಲ್ಲೇ ಸ್ಟಾರ್ಟ್ ಮಾಡಿ. ನೀನು ಬಲಾಢ್ಯಳು, ನೀನು ಪುರುಷನನ್ನ ಮೀರಿಸಬಲ್ಲೆ, ನೀನು ಅವನಿಗೆ ನಿಲ್ಲಬಲ್ಲೆ, ಅವನನ್ನ ಬಡಿಯಬಲ್ಲೆ, ಅದನ್ನ ಕಲಿಸಿ ನೀವು ಮಕ್ಕಳಿಗೆ. ಆವಾಗ ಅರ್ಧ ಸಮಸ್ಯೆ ಅಲ್ಲಿಯೇ ಸಾಲ್ವ್ ಆಗ್ತದೆ. ಹೆಣ್ಣು ಮಗಳು ಕರಾಟೆಯನ್ನ ಕಲಿಸಿ ಮಕ್ಕಳಿಗೆ. ನೋಡಿ, ಇವತ್ತಿಗೆ ಕೂಡ ಒಂದು ಹೆಣ್ಣು ಹೊರುವ ಸಾಮರ್ಥ್ಯವನ್ನ ಹೊಂದಿದ್ರೆ ಹೆಣ್ಣು ಮಾತ್ರ. ಪುರುಷ ಇವತ್ತಿನವರೆಗೆ ಎಲ್ಲರೂ ಹೆತ್ತಿದ್ದನ್ನು ಕೇಳಿದೀರಾ? ಹೋಗ್ಲಿ ಬೇಡ, ಹೆಣ್ಣು ಹೊರ್ತಾಳೆ ಎಷ್ಟು ಕೆಜಿವರೆಗೆ. ಮಗುವಿನ ಅವಳು ಗರ್ಭಿಣಿ ಆದಂದಿನಿಂದ ಹೆರುವವರೆಗೆ ಅವಳ ತೂಕ ಎಷ್ಟು ಹೆಚ್ಚಾಗಿರ್ತದೆ? ಒಂದು 15ರಿಂದ 20 ಕೆಜಿ ಅವಳು ಜಾಸ್ತಿ ವೇಟ್ ಆಗಿರ್ತಾಳೆ. ಪುರುಷ ಖಾಲಿ ಅರ್ಧ ಕೆಜಿ ಒಂದು ಬಟ್ಟೆಯನ್ನ ಕಟ್ಟಿಕೊಂಡು 2 ದಿನ ಓಡಾಡ್ಲಿ ನೋಡುವ. ನಾನು ಇದನ್ನು ಪುರುಷರಿಗೆ ಬಹಿರಂಗವಾಗಿ ಸವಾಲನ್ನ ಯಾಕೆ ಹಾಕ್ತಾ ಇದ್ದೇನೆ ಅಂದ್ರೆ, ಹೆಣ್ಣಿನಲ್ಲಿ ಆ ಸಾಮರ್ಥ್ಯ ಇದೆ. ಅದನ್ನ ದಯವಿಟ್ಟು ಯಾರು ಕೂಡ ಅದನ್ನ ಸಪ್ರೆಸ್ ಮಾಡಬೇಡಿ. ಕೊನೆಯದಾಗಿ ಅಕ್ಷತಾ ಪ್ರಕರಣವನ್ನ ಪೊಲೀಸ್ ಇಲಾಖೆ ಆದಷ್ಟು ಬೇಗ 3 ದಿನದೊಳಗಡೆ ಮುಕ್ತಾಯಗೊಳಿಸ್ತೇವೆ, ಇದರ ಹಿಂದಿರತಕ್ಕಂತಹ ಶಕ್ತಿಗಳನ್ನ ಹುಡುಕಿ ತೆಗಿತೇವೆ ಅಂತ ಅವರು ಹೇಳಿದ್ದಾರೆ. ಆದರೂ ಕೂಡ ಪ್ರತಿಭಟನೆಗಳು ನಡೀತಾ ಇವೆ. ಈ ಪ್ರತಿಭಟನೆಗಳು ನಿಜವಾಗಿ ಕೂಡ ಈ ಒಂದು ಸಕಾಲಿಕವೋ ಅಥವಾ ಪ್ರಸ್ತುತ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಪ್ರಸ್ತುತ ಖಂಡಿತವಾಗ್ಲೂ ಹೌದು. ಆದ್ರೆ ಅವರು SP ಅವರಿಗೆ ಉಲ್ಟಾ ಮಾತಾಡುವುದೆಲ್ಲ ಸರಿಯಲ್ಲ. ಯಾಕೆಂದ್ರೆ ಅವರು ಕೂಡ ಒಂದು ಒಳ್ಳೆಯ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು. ಮಕ್ಕಳಿಗೆ ಯಾರೋ ದಿಕ್ಕನ್ನು ಕೂಡ ತಪ್ಪಿಸ್ತಾ ಇರಬಹುದು. ಮಕ್ಕಳು ಅದಕ್ಕೆಲ್ಲ ಖಂಡಿತವಾಗ್ಲೂ ಕಿವಿ ಕೊಡಬೇಕು. ಖಂಡಿತ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಮೇಲೆ ನಿಮ್ಗೆ ಭರವಸೆ ಇದೆಯೋ ಇಲ್ವೋ? ಈ ಸಲ ಪೊಲೀಸ್ ಇಲಾಖೆ ಮೇಲೆ ಖಂಡಿತ ಭರವಸೆ ಇದೆ. ದಕ್ಷ ಅಧಿಕಾರಿ ಒಬ್ರು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಅವರು ನಿನ್ನೆ ನಾವು ಭೇಟಿಯಾದಾಗ ಕೂಡ ಒಂದು ಮಾತು ಹೇಳಿದ್ದಾರೆ, ಒಂದು 3 ದಿವಸದ ಸಮಯ ಕೊಡಿ ಮೇಡಮ್, ನಾವು ಆದಷ್ಟು ಬೇಗ ತಪ್ಪಿತಸ್ಥರನ್ನು ಹಿಡಿತೇವೆ, ಅವರಿಗೆ ಶಿಕ್ಷೆಯನ್ನು ಕೊಡ್ತೇವೆ, 3 ದಿವಸ ಟೈಮ್ ಕೊಡಿ ಅಂತೇಳಿ ಸ್ವತಃ ಅನ್ನಮಲೈ ಅವರೇ ನಮ್ಮ ಹತ್ರ. ಕೊನೆಯದಾಗಿ ಏನ್ ಹೇಳ್ತೀರಿ ಮೇಡಮ್, ಈ ಒಂದು ಪ್ರಕರಣವನ್ನು ಹೇಗೆ ಇತ್ಯರ್ಥಪಡಿಸಬಹುದು? ನಿಜವಾಗಿ ಇದು ಅಣ್ಣಾಮಲೈ ಸಾಧ್ಯ ಉಂಟು ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಅವರು ದಕ್ಷ ಆಡಳಿತಾಧಿಕಾರಿ, ಅವರೊಟ್ಟಿಗೆ ನಾನು ಒಂದು 2-3 ಸ್ಟೇಜ್ ಅಲ್ಲಿ ಫಂಕ್ಷನ್ ಅಲ್ಲಿ ನಾನು ಅವರ ಜೊತೆ ಭಾಗಿಯಾಗಿದ್ದೆ. ಬಹಳ ಒಂದು ನಿಷ್ಠಾವಂತ ಅಧಿಕಾರಿ. ನಿಜವಾಗಿ ಇದು ಅಣ್ಣಾಮಲೈ ತೋರಿಸಿ ಕೊಡ್ತಾರಂತ ನನಗೆ ಸಾಧ್ಯ ಉಂಟು. ಅವರು ಕೂಡ ಪ್ರತಿಷ್ಠೆಯ ವಿಚಾರ ಆಗಿದೆ. ಅವರ ಬಾಯಲ್ಲಿ ನಿನ್ನೆ ಆ ಮಾತು ಬಂದಿದೆ. ಖಂಡಿತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಬಹಳಷ್ಟು ವಿಚಾರವನ್ನು ಹಂಚಿಕೊಂಡ್ರೆ ಧನ್ಯವಾದಗಳು ಮೂವರಿಗೆ ಕೂಡ. ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ಮುಗಿಸುವಂತಕ್ಕೆ ಬಂದಿದೆ. ಬಹಳ ಪ್ರಮುಖವಾಗಿ ಏನು ಬೈಂದೂರು ಸಮೀಪದ ಅಕ್ಷತಾ ದೇವಾಡಿಗಳ ಕೊಲೆ ಅಥವಾ ಅತ್ಯಾಚಾರ ಪ್ರಕರಣ ಏನಿದೆ, ಇದರ ಹಿಂದಿರತಕ್ಕಂಥ ಶಕ್ತಿಗಳನ್ನು 3 ದಿನದ ಒಳಗಡೆ ನಾನು ಹುಡುಕಿ ತೆಗಿತೇನೆ, 3 ದಿನದ ಗಡುವನ್ನು ನಮಗೆ ಅವರು ಕೊಟ್ಟಿರುವಂಥದ್ದು. ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇದನ್ನೊಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ನಡಿಬಾರದು. ಅಕ್ಷತಾ ದೇವಾಡಿಗಳ ಈ ಒಂದು ಹತ್ಯೆ ಇದೆ, ಇದು ಕರಾವಳಿಯ ಕಡಲ ತಡಿಯ ಕಡೆಯ ಮಹಿಳೆ ಅಥವಾ ಒಂದು ಬಾಲಕಿಯ ಮೇಲಿನ ದೌರ್ಜನ್ಯ ಆಗಬೇಕು ಅನ್ನುವಂಥ ಒಂದು ಭರವಸೆಯೊಂದಿಗೆ ಅಥವಾ ಒಂದು ನಿರೀಕ್ಷೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿಮ್ಮ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.